ಮೂಡಬಿದ್ರೆ ತಾಲೂಕು ವ್ಯಾಪ್ತಿಯಲ್ಲಿ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಉದ್ಯೋಗ ನೀಡುವ ಭರವಸೆಯ ಕರೆಗೆ ಸ್ಪಂದಿಸಿರುವ ಒಬ್ಬರು ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಉಪನ್ಯಾಸಕರೋರ್ವರು ವಂಚನೆಗೊಳಗಾಗಿದ್ದಾರೆ. ಅಲ್ಲದೆ ಅಲ್ಲಲ್ಲಿ ನಡೆಯುವ ಲಕ್ಕಿ ಸ್ಕೀಮ್ಗಳ ಬಗ್ಗೆಯೂ ಜನರು ಜಾಗೃತರಾಗಬೇಕು ಎಂದು ಮೂಡಬಿದ್ರೆ ಪೊಲೀಸ್ ಠಾಣೆಯ ಎಎಸ್ಐ ರಾಜೇಶ್ ಅವರು ಸಲಹೆ ನೀಡಿದ್ದಾರೆ. ಅವರು ಕಲ್ಲಮುಣಕೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪ್ರೇಮಾ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಲಯದ ಸಭಾಭವನದಲ್ಲಿ ನಡೆದ 2025-26ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಕಲ್ಲಮುಣಕೂರು ಸಮೀಪದ ಸಂಪಿಗೆಯಲ್ಲಿ ಓರ್ವರು ಉದ್ಯೋಗದ ಆಮಿಷಕ್ಕೆ ಬಲಿಯಾಗಿ ಲಕ್ಷ ಹಣವನ್ನು ಕಳೆದುಕೊಂಡಿರುವ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ನಿಟ್ಟೋಡಿ ಹಾಗೂ ಕಲ್ಲಮುಣಕೂರು ಗ್ರಾಮಗಳಲ್ಲಿ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದೆ. ಗಣಿ ಇಲಾಖೆಯಲ್ಲಿ ಪ್ರಶ್ನಿಸಿದರೆ ತಹಶೀಲ್ದಾರ್ ಎನ್ಒಸಿ ನೀಡಿದ್ದಾರೆ ಎಂದು ಹೇಳುತ್ತಾರೆ. ಅಕ್ರಮವಾಗಿ ನಡೆಯುವ ಗಣಿಗಾರಿಕೆಗೆ ತಹಶೀಲ್ದಾರ್ ಹೇಗೆ ಪರವಾನಗಿ ನೀಡಿದ್ದಾರೆಂದು ಕೇಳಲು ಈ ಸಭೆಗೆ ಅವರು ಬಂದಿಲ್ಲ. ಗಣಿಗಾರಿಕೆಯಿಂದಾಗುತ್ತಿರುವ ಸಮಸ್ಯೆಗಳನ್ನು ತಿಳಿಸಲು ತಹಶೀಲ್ದಾರರು ಗ್ರಾಮಸಭೆಗೆ ಬರಬೇಕು ಎಂದು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಸುಂದರ್, ಗ್ರಾಮಸ್ಥ ಸುಧಾಕರ್ ಸಹಿತ ಗ್ರಾಮಸ್ಥರು ಪಟ್ಟು ಹಿಡಿದ ಘಟನೆಯೂ ನಡೆಯಿತು. ಈ ಬಗ್ಗೆ ಮೊದಲೇ ಪಂಚಾಯತ್ಗೆ ಗ್ರಾಮಸ್ಥರು ಮನವಿ ಮಾಡಿದ್ದೇವೆ. ಇಲ್ಲವಾದಲ್ಲಿ ಗ್ರಾಮ ಸಭೆ ಮುಂದುವರಿಸುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಲ್ ಆಫೀಸರಿಗೆ ಹೇಳಿದ್ದು ಆರ್ಐ ಬರಬೇಕು. ಮತ್ತೆ ಗಣಿ ಇಲಾಖೆಯಿಂದ ಕೂಡ ಒಂದು ಲೆಟರ್ ಮಾಡಿದ್ದೇವೆ. ನಾವು ಇಲ್ಲಿ ಪಿಡಿಒಗೆ ಒಂದು ಲೆಟರ್ ಕೊಟ್ಟಿದ್ದೇವೆ. ಅವರು ಕೂಡ ಬರಲಿಲ್ಲ. ಗ್ರಾಮದಲ್ಲಿ ಆಗುವಂತಹ ಗ್ರಾಮ ಸಭೆಗೆ ಅಧಿಕಾರಿಗಳು ಬರದಿದ್ರೆ ನಾವು ಯಾರ ಹತ್ರ ಹೇಳುದು? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಕಲ್ಲ ಇಲ್ಲಿ ಗ್ರಾಮ ಸಭೆಯಲ್ಲಿ. ನೀವು ಹೇಳಿದ ಪ್ರಶ್ನೆಗೆ ನಾವು ನೇರ ತಹಶೀಲ್ದಾರರಿಗೆ ಮಾತಾಡ್ತೇವೆ. ಅವರ ಪರವಾಗಿ ಯಾರಾದ್ರೂ ಬೇಕು ನಮ್ಗೆ ನೋಡಲ್ ಆಫೀಸರ್ ಹತ್ರ ಹೇಳುದು ನಾವು. ಅವರು ಹೇಳಿದಂತ ಈಗ ಕೊಟ್ಟಂತ ತಹಶೀಲ್ದಾರರಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವರ ಪರವಾಗಿ ನಮ್ಗೆ ಉತ್ತರ ನೀಡಲಿಕ್ಕೆ ಬೇಕು. ಇದು ಗ್ರಾಮ ಸಭೆ ಮುಗಿಯುವ ಒಳಗೆ ಬೇಕು ಅವರಿಗೆ. ಸ್ಮಶಾನಕ್ಕೆ ಜಾಗ ಕಾಯ್ದಿರಿಸುವ ಕುರಿತು ಸದಸ್ಯ ಮಾಜಿ ಅಧ್ಯಕ್ಷ ಕೇಶವ ಅವರು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಿಟ್ಟೋಡಿ ಗ್ರಾಮದಲ್ಲಿ ವಿಎ ಕಚೇರಿ ನಿರ್ಮಾಣಕ್ಕೆ ಮಂಜೂರಾದ ಜಾಗ ಅತಿಕ್ರಮಣವಾಗಿದೆ. ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಸುಂದರ್ ಅವರು ಪ್ರಶ್ನಿಸಿದರು. ಜಾಗ ಅತಿಕ್ರಮಣದ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದು ವಿಎ ಅನಿಲ್ ಕುಮಾರ್ ಅವರು ತಿಳಿಸಿದರು. ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವಂತೆ ಹಲವಾರು ಬಾರಿ ಗ್ರಾಮಸಭೆಯಲ್ಲಿ ನಿರ್ಣಯವಾಗಿದ್ದರೂ ಅರಣ್ಯ ಇಲಾಖೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು, ಪಂಚಾಯತ್ನ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಪಂಚಾಯತ್ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ಎಂದು ಅರಣ್ಯಾಧಿಕಾರಿ ರಾಘವೇಂದ್ರ ಶೆಟ್ಟಿ ಭರವಸೆಯಿತ್ತರು. ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಕೆ ಪ್ರವೀಣ್ ನೋಡೆಲ್ ಅಧಿಕಾರಿಯಾಗಿದ್ದರು. ಉಪಾಧ್ಯಕ್ಷೆ ವಿದ್ಯಾಲತಾ, ಪಿಡಿಒ ಪ್ರಶಾಂತ್ ಶೆಟ್ಟಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ನೀವು ಹೇಳಿದಂತೆ ಪತ್ರ ಬರೆದಿದ್ದೇವೆ, ಮೈನ್ಸ್ಗೆ ಬರೆದಿದ್ದೇವೆ, RTO ಬರೆದಿದ್ದೇನೆ, ತಹಶೀಲ್ದಾರ್ ಬಂದು ಇದೇ ವಿಷಯ ಯಾವುದು ನಮ್ಮದು ಗಣಿಗಾರಿಕೆ ನಮ್ಮ ಪಂಚಾಯತ್ನಲ್ಲಿ ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿತ್ತು ಕ್ಲೀನಾಗಿ ಬರೆದಿದ್ದೇವೆ. ಖುದ್ದಾಗಿ ಹಾಕಿರಾಗಿಲ್ಲ, ಅಧ್ಯಕ್ಷರು ಸೈನ್ ಹಾಕಿ ಬರೆದ ಅಧ್ಯಕ್ಷರು ಫೋನ್ ಸಹ ಮಾಡಿದ್ದಾರೆ, ತಹಶೀಲ್ದಾರಿಗೆ ಫೋನ್ ಮಾಡಿದ್ದಾರೆ. ಮತ್ತೆ ನಮಗೆ ಗ್ರಾಮ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅಂದ್ರೆ ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ. Thank you.